ಜಿಲ್ಲಾ ಕೇಂದ್ರವಾಗಲು ಬಹುತೇಕ ಎಲ್ಲಾ ಅರ್ಹತೆಗಳನ್ನು ಹೊಂದಿರುವ ಮುತ್ತಿನ ಊರು ಪುತ್ತೂರಿನ ಯಳ್ಮುಡಿಯಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಪ್ರಾವಿಡೆನ್ಸ್ ಪ್ಲಾಜಾ ವಾಣಿಜ್ಯ ಸಂಕೀರ್ಣವು ಉದ್ಘಾಟನೆಗೊಂಡಿತು. ಸಿವಿಲ್ ಕನ್ಸ್ಟ್ರಕ್ಷನ್ನಲ್ಲಿ ಸುದೀರ್ಘ 30 ವರ್ಷಗಳ ಅನುಭವವಿರುವ ಜಯಕುಮಾರ್ ನಾಯರ್ ಹಾಗೂ ವಿವೇನ್ ಕ್ಯಾಸ್ಟಲಿನ್ ಅವರ ಪಾಲುದಾರಿಕೆಯಲ್ಲಿ ಸುಸಜ್ಜಿತ ವಾಣಿಜ್ಯ ಸಂಕೀರ್ಣವನ್ನು ಶಾಸಕ ಸಂಜೀವ ಮಠಂದೂರು ಮತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಉದ್ಘಾಟಿಸಿದರು. ನಂತರ ಪ್ರಾವಿಡೆನ್ಸ್ ಪ್ಲಾಜಾ ಉದ್ಘಾಟಿಸಿದ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಪೇಟೆಯ ಮಂದಿ ಮತ್ತೆ ಹಳ್ಳಿಯಲ್ಲಿ ಉದ್ಯೋಗ ಆರಂಭಿಸಿದ್ದಾರೆ. ಇದಕ್ಕೆ ತಕ್ಕಂತೆ ಯುವಕರು ಆಳಾಗಿ ಬದುಕಬಾರದು, ಅರಸನಾಗಿ ಬದುಕಬೇಕೆಂದು ಪ್ರಧಾನಿ ನರೇಂದ್ರ ಮೋದಿಯವರು ಆತ್ಮನಿರ್ಭರ ಭಾರತದ ಮೂಲಕ ಯುವಕರು ಸ್ವಾಭಿಮಾನಿ ಸ್ವಾವಲಂಬಿಯನ್ನಾಗಿಸುತ್ತಿದ್ದಾರೆ ಎಂದರು. ಭಯಭೀತರಾಗಿ ಮತ್ತೆ ಹಳ್ಳಿಗೆ ಬರಬೇಕಿದ್ರೆ ಅಲ್ಲಿಯ ಬದುಕೆ ವಾಸಿ ಅಂತೇಳಿ ಇವತ್ತು ಒಂದಷ್ಟು ಜನ ಯುವಕರು ಹಳ್ಳಿಗೆ ಬಂದಿದ್ದಾರೆ. ಬಂದಂತ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಒಂದಷ್ಟು ಉದ್ಯೋಗ ಮಾಡಿಕೊಂಡು ಹಳ್ಳಿಯನ್ನೇ ಮತ್ತೆ ಏನು ಅಭಿವೃದ್ಧಿ ಮಾಡಬೇಕಿರುವಂತ ಚಿಂತನೆ ಇರಬೇಕಿದ್ರೆ ಈ ದೇಶದ ಪ್ರಧಾನಿಯವರು ಆತ್ಮನಿರ್ಭರ ಭಾರತ ಅಂತೇಳಿ ಒಂದು ಯೋಜನೆಯನ್ನು ತರ್ತಾರೆ. ಅಂದ್ರೆ ಒಬ್ಬ ಯುವಕ ಆಳಾಗಿ ಬದುಕಬಾರದು, ಅರಸನಾಗಿ ಬದುಕಬೇಕು ಎನ್ನುವಂಥದ್ದು ಈ ದೇಶದ ಪ್ರಧಾನಿಯವರ ಉದ್ದೇಶ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಮಾತನಾಡಿ, ಪುತ್ತೂರು ಸಾಮರಸ್ಯದ ನೆಲ ಇರುವ ಊರು. ಹಾಗಾಗಿ ಜಯಕುಮಾರ್ ನಾಯರ್ ಮತ್ತು ವಿವೇನ್ ಕ್ಯಾಸ್ಟಲಿನ್ ಅವರು ಜೊತೆಯಾಗಿ ಹೊಸ ಕಟ್ಟಡ ಲೋಕಾರ್ಪಣೆ ಮಾಡಿದ್ದಾರೆ. ಕಳೆದ ಹಲವು ತಿಂಗಳಿಂದ ಆರ್ಥಿಕ ವ್ಯವಸ್ಥೆ ಕೊರೋನಾದಿಂದ ಕುಗ್ಗಿದ್ದು, ಇಂತಹ ಸಂದರ್ಭದಲ್ಲಿ ಜನರಿಗೆ ಪುನಶ್ಚೇತನ ಕೊಡುವಂತಹ ಮತ್ತು ವ್ಯವಹಾರ ಕ್ಷೇತ್ರಗಳನ್ನು ಹೆಚ್ಚು ಮಾಡುವಂತಹ ಹಾಗೂ ಅದಕ್ಕೆ ಬೇಕಾದ ಸೌಕರ್ಯ ಕೊಡುವಂತಹ ದೃಢ ನಿರ್ಧಾರ ಮಾಡಿ ಇವತ್ತು ದೀಪಾವಳಿಯ ಸಂದರ್ಭದಲ್ಲಿ ದೊಡ್ಡ ಸಂಕೀರ್ಣ ಉದ್ಘಾಟನೆಗೊಂಡಿದೆ ಎಂದು ಹೇಳಿದರು. ಅದಕ್ಕೋಸ್ಕರ ಒಂದು ಸಾಮರಸ್ಯದ ಎಲ್ಲರನ್ನು ಜೋಡಿಸುವಂತ ಒಂದು ಕೇಂದ್ರ ಪುತ್ತೂರು ಮಹೇಶ್ವರನ ಆಶೀರ್ವಾದವಾಗಿದ್ದಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ಸಾಮರಸ್ಯದ ನೆಲೆ ಇರುವಂಥ ಊರಿದು. ಇವತ್ತು ಆರ್ಥಿಕ ವ್ಯವಸ್ಥೆಯ ಅನಿವಾರ್ಯ ಒಂದು ಭಾಗ. ಕಳೆದ 8 ತಿಂಗಳಿನಿಂದ ಆರ್ಥಿಕ ವ್ಯವಸ್ಥೆ ಕೊರೋನಾದ ಕಾರಣಕ್ಕೆ ತುಂಬ ಕೂಗಿ ಹೋಗಿದೆ. ನನಗೆ ಆಶ್ಚರ್ಯ ಇದೆ, ಅದರ ಮಧ್ಯದಲ್ಲಿ ಕೂಡ ಜಯಕುಮಾರ್ ಸೇರಿ ಈ ಕಟ್ಟಡದ ನಿರ್ಮಾಣ ಮಾಡಿದ್ದಾರೆ. ಜನರಿಗೆ ಒಂದು ಪುನಶ್ಚೇತನ ಕೊಡುವಂಥ, ವ್ಯವಹಾರ ಉದ್ಯಮಗಳನ್ನು ಹೆಚ್ಚೆಚ್ಚು ಮಾಡುವಂಥ, ಅದಕ್ಕೆ ಬೇಕಾದಂಥ ಸೌಕರ್ಯವನ್ನು ಕೊಡುವಂಥ. ಜೆಕೆ ಕನ್ಸ್ಟ್ರಕ್ಷನ್ನಲ್ಲಿ ಸುಮಾರು 20 ವರ್ಷಗಳಿಂದ ದುಡಿಯುತ್ತಿರುವ ಸುನಿಲ್ ಕುಮಾರ್ ಮತ್ತು ಮೋಹನ್ ಅವರನ್ನು ಗೌರವಿಸಲಾಯಿತು. ನಗರಸಭಾ ನೂತನ ಅಧ್ಯಕ್ಷ ಜೀವಂತ್ ಜೈನ್, ಉಪಾಧ್ಯಕ್ಷೆ ವಿದ್ಯಾರ್ ಗೌರಿ, ಕಟ್ಟಡದ ವಿನ್ಯಾಸ ಮಾಡಿಕೊಟ್ಟ ನಿರ್ಮಾಣ ಅಸೋಸಿಯೇಟ್ನ ಇಂಜಿನಿಯರ್ ಸಚ್ಚಿದಾನಂದ ಮತ್ತು ಸಜೀಶ್ ಆನಂದ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಲ್ತಿ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಸರ ಚನೆಲ ತಿಮ್ಮಪ್ಪ ಶೆಟ್ಟಿ, ಎಪಿಎಂಸಿ ಅಧ್ಯಕ್ಷ ದಿನೇಶ್ ಮೇದು, ನಗರಸಭಾ ಸದಸ್ಯ ಪಿಜಿ ಜಗನ್ನಿವಾಸ್ ರಾವ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಬುಡಿಯ ರಾಧಾಕೃಷ್ಣ ರೈ, ಕಟ್ಟಡದ ಪಾಲುದಾರರಾದ ಕಲ್ಲಾರೆ ಜೆಕೆ ಕನ್ಸ್ಟ್ರಕ್ಷನ್ನ ಸುನಿತಾ ಜೆ ನಾಯರ್ ಮತ್ತು ಜಯಕುಮಾರ್ ನಾಯರ್, ಕಟ್ಟಡದ ಪಾಲುದಾರ ದುಬೈ ಫ್ರಂಟ್ ಲೈನ್ ಲಾಜಿಸ್ಟಿಕ್ನ ರೀಜನಲ್ ಡೈರೆಕ್ಟರ್ ವಿವೇನ್ ಕ್ಯಾಸ್ಟಲಿನು, ಇನ್ನೋರ್ವ ಪಾಲುದಾರ ದಾಫ್ನಿ ಬಿಂದು, ಸಿದ್ಧಾರ್ಥ್ ಕೆ ನಾಯರ್, ಅಡೂರಿನ ಸುರೇಶ್ ಕುಮಾರ್, ದೀಪು ದೇವಸೂರ್ಯ, ಹರಿಣಿಗೌಡ, ಕರಣ್ ಗೌಡ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.